ಪುರವನ್ನು ಪ್ರವೇಶ ಮಾಡಿದವರು ಎನ್ನುವುದು ಅರ್ಥ ಆಯಿತು. ತರವೇ ಯಾಕೆ ಮೋಸ ವಂಚನೆ ಏನು? ನಿನ್ನ ಪ್ರಶ್ನೆ ಸಾಧುವಾದದ್ದೇ. ಅದೇ ಒಂದು ಮಾತು, ಜನಪರು ಕಪಟದೋಳು ಅಲ್ಲದೆ ರಿಪುಗಳ ಮನೆಯನ್ನು ತೊಗಬಹುದೇ? ಕ್ಷತ್ರಿಯನಾದವನು ಕಪಟದಲ್ಲಿ ಆದರೂ ರಿಪುಗಳನ್ನ ಹೊಕ್ಕು ಹಡೆಯಬಹುದು ಎನ್ನುವಂತ ಶಾಸ್ತ್ರವಾಕ್ಯವೇ ಉಂಟು. ಹಾಗಾಗಿ ಬ್ರಾಹ್ಮಣರಿಗೆ ಮುಕ್ತದಾರ ಎನ್ನುವಂತ ಘೋಷಣೆಯನ್ನ ಕೇಳಿ ಈ ರೀತಿಯಾಗಿ ಬಂದವರು ನಾವು. ನಿನ್ನ ರಿಪುತನವನ್ನು ಭಂಗಿಸುವುದಕ್ಕೆ ವೈರಿಯಾದ ಕಾರಣಕ್ಕಾಗಿ ನಿನ್ನೊಡನೆ ಸಂಗನಕ್ಕಾಗಿ ಬಂದಿದ್ದೆ. ಶಿವ ಶಿವ ಹರ ಹರ. ಈಗ ಹೇಳಿ, ವೈರಿಯ ಗ್ರಹವೇ ಹೌದು ಅಂತ ಆದ್ರೆ ಯಾವ ವೈರ ಅಂತ ಹೇಳಿ ಉಂಟು. ನುಡಿದನು ಹುಯ್ಯಲನ್ನ ಕೇಳಿ ಇಲ್ಲಿವರೆಗೆ ಬಂದವರು 87 ಅರಸು ಮಕ್ಕಳನ್ನ ಕಾರಣವಿಲ್ಲದೆ ಕಾರಾಗೃಹದಲ್ಲಿ ಕೂಡಿದ್ದೆಯಲ್ಲ, ವಿಷಯವನ್ನ ಕೇಳಿ ಇಲ್ಲಿಗೆ ಬಂದಿದ್ದೇನೆ. ಕೂಡಿಟ್ಟಂತಹ ಅವರನ್ನ
ಕೇಳಿ ಇಲ್ಲಿವರೆಗೆ ಬಂದವ. ನೀನು ಅವರನ್ನ ಬಿಡು, ಜೊತೆಗೆ ನಿನ್ನ ಬಂಡತನವನ್ನು ಬಿಡು. ಅರಸು ಮಕ್ಕಳನ್ನು ಬಿಡಿಸಿಕೊಳ್ಳುವುದಕ್ಕೆ ನೀನೇನವರ ಅಜ್ಜನ, ಅಪ್ಪನ, ಮಗನ, ಮೊಮ್ಮಗನ, ಏನು ಸಂಬಂಧ? ಪ್ರಪಂಚದಲ್ಲಿ ಹೀಗೆ ಬದುಕಬೇಕು ಎನ್ನುವಂತ ಸಂಕಲ್ಪದೊಂದಿಗೆ ಬದುಕನ್ನ ಸಾಗಿಸಿದವ ನಾನು. ಒಂದು ಮಾತನ್ನು ಹೇಳಬೇಕು ಅಂತಾದ್ರೆ, ಮಲೆತವರನ್ನು ಕೊಂದು ಮೊರೆಯ ಹೊಕ್ಕವರನ್ನ ರಕ್ಷಿಸುವಂತ ಗುರುತರವಾದ ಹೊಣೆಗಾರಿಕೆಯಲ್ಲಿರುವ ನಾನು ಒಂದು ದೀಕ್ಷೆಯನ್ನ ತೊಟ್ಟವ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಾ, ಸವನ ದೀಕ್ಷಿತ ನಾನು. ಶಿವ 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 ಶಿವ
ಶಿವ ಶಿವ ಶಂಕರ. ಅಲ್ಲದೆ ಇದ್ರೆ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸುವ ಶಿಕ್ಷ ರಕ್ಷಾಸವನ ದೀಕ್ಷಿತರು ನಮ್ಮಲ್ಲಿ ಕೆಲವು ಜಾತಿಯ ದೀಕ್ಷಿತರಿದ್ದಾರೆ. ಯಾಕೆ? ಮಾಡುವ ಉದ್ಯೋಗದಿಂದ, ಇರುವ ಊರಿನಿಂದ ಅಥವಾ ಪರಂಪರೆಯಿಂದ ಹೀಗೆಲ್ಲ ಕೆಲವರಿಗೆ ಹೆಸರು ಬರುವುದು ಅಂತ ಇರ್ತದೆ. ಮಾಡುವ ಉದ್ಯೋಗಕ್ಕೂ ಅವರ ಹೆಸರಿಗೂ ಸಂಬಂಧ ಇರುವುದಿಲ್ಲ. ಹಾಗಾಗಿ ದೀಕ್ಷೆಯನ್ನ ತೊಟ್ಟವರು ಎಂಬ ಅರ್ಥವ್ಯಾಪ್ತಿಯಲ್ಲಿ ದೀಕ್ಷಿತರು. ಈಗ ಯಜ್ಞ ಮಾಡುವವರೆಲ್ಲರೂ ಯಾಜಿಗಳು. ಹಾಗಂತ ಎಲ್ಲ ಯಾಜಿಗಳು ಯಜ್ಞ ಮಾಡ್ಕೊಂಡಿದ್ದಾರೆ? ಅದಿಲ್ಲ. ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧಪಡುವ ವಿಷಯ ಅಲ್ಲ. ನೀವು ದೀಕ್ಷಿತರು ಹೌದು ಅಂತಾದ್ರೆ ಈ ಧರಿತ್ರಿಧವರ ಹುಯಿಲನ್ನು ಆಲಿಸಿ ಅವರನ್ನ ಬಿಡಿಸುವುದಕ್ಕಾಗಿ ಬಂದದ್ದು ಸತ್ಯ ಅಂತಾದ್ರೆ ನಿಮ್ಮ ನಾಟಕ ಬೇಡ, ನಿಮ್ಮ ಕಪಟ ಬೇಡ. ಹೇಳಿ ಸತ್ಯ. ಪವನ ಸುತ ಇವ ಈಗನು ಪಾರ್ಥ ಆತ ಪಾರ್ಥ ಈತ ಭೀಮ. ನಿಮ್ಮ ನಿಜವೇನು ಪೇಳಿ ಅಂದ್ರೂ ಒಂದು ಪ್ರಮಾಣದ ಕುತೂಹಲವನ್ನು ಭರಿಸಿದ್ದೇವೆ ನಾವು ಇಲ್ಲಿವರೆಗೆ ಅಂತ ಆಯ್ತು. ನೀನು ಬಂದಾಕ್ಷಣವೇ ಕುತೂಹಲ ಹೊರಸೂಸ್ತ. ಆ ಮುಖದ ಕಾಂತಿಯೇ ಹಾಗುಂಟು. ಹೌದೌದು. ಹಾಗೆ ಮೊದಲಾಗಿ ನನ್ನ ಜೊತೆ ಬಂದಿರುವಂತಹ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಅಂದ್ರೆ ನಿಮ್ಮದು ತದನಂತರ ಆಮೇಲೆ ಅಂದ್ರೆ ನಿಮ್ದು ಕೇಳಿದ್ಮೇಲೆ ಮುಗೀತು. ನಮ್ದು ಹಾಗೆಲ್ಲ ಸುಲಭ ಕೇಳಲಿಕ್ಕಾಗುದಿಲ್ಲ. ದೊಡ್ಡವರದ್ದೆಲ್ಲ ಆಮೇಲೆ, ಮಕ್ಕಳದ್ದೆಲ್ಲ ಮೊದಲು. ಇವ್ರು ಯಾರು? ಇವರು ಓ ಅಲ್ಲಿ ಕಾಣುತ್ತಿರುವವ ಎದುರುಗಡೆ ಇದ್ದ. ಹೌದೌದು. ಸಾಮಾನ್ಯದವ ಅಲ್ಲ. ಸಾಮಾನ್ಯದವ ಅಲ್ಲ ಅಂತ ನೀ ಹೇಳುವುದೇ ಬೇಡ. ಸಾಮಾನ್ಯದವರಲ್ಲಾದ್ರೆ ಇಷ್ಟೊತ್ತೆಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಹೌದಾ? ಇಷ್ಟೊತ್ತು ಸುಮ್ಮನೆ ನಿಂತಿದ್ದಾನೆ ಅಂತಾದ್ರೆ ಅವ ಅಸಾಮಾನ್ಯನೇ ಹೌದು. ಯಾರು ಆ ಪುಣ್ಯಾತ್ಮ? ಪ್ರಪಂಚ ಮುಖದಲ್ಲಿ ಶತಗಜತ್ರಾಣಿ ಅನಿಸಿಕೊಂಡಿರುವಂತ ಮರುತ ಸಂಭವ ಭೀಮಸೇನ. ಭೀಮ 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 ಇವನ ಹಾಗಲ್ಲ. ಭೀಮನ ಬಗ್ಗೆ ನಾವು ಬಹಳ ಕೇಳಿದ್ದೇವೆ. ಭೀಮನ ಅನೇಕ ಯಶೋಗಾಥೆಯನ್ನು ನಾವು ತಿಳಿದಿದ್ದೇವೆ. ಅಂಥ ಭೀಮ ನಮ್ಮ ಎದುರುಗಡೆ ಇಲ್ಲೇ ಇದ್ದಾನಲ್ಲ. ಹೌದು. ಇವನ ಅವನೇ. ಹೌದಾ? ಅವನೇ. ಇವ ಈಗ ಅಲ್ಲ, ಶಿಶುವಾಗಿದ್ದಾಗಲೇ ಇವ ಬಹಳ ಪ್ರಚಾರಕ್ಕೆ ಬಂದವ. ಇವ ನಮ್ಮ ಕುಂತಿ ಕಾಡಿನಲ್ಲಿರುವಾಗ ಶಿಶುವಾದ ಇವನನ್ನ ಎತ್ತಿ ಆಡಿಸ್ತಾ ಇದ್ದಳಂತೆ. ಆಗ ಎಲ್ಲಿಯೋ ದೂರದಲ್ಲಿ ವ್ಯಾಘ್ರ ಗರ್ಜನೆ ಕೇಳಿಸಿತು. ಸರಿ. ಶಿಶು ಕೈಯಲ್ಲಿದ್ದದ್ದು ಮರ್ತೋಯ್ತು ಕುಂತಿದೇವಿಗೆ. ವ್ಯಾಘ್ರ ಗರ್ಜನೆಗೆ ಬೆದರಿ ಆಕಸ್ಮಿಕವಾಗಿ ಶಿಶುವನ್ನು ಕೈ ಬಿಟ್ಬಿಟ್ಲು. ಕೈ ಜಾರಿದ ಶಿಶು ಹೋಗಿ ಬಿದ್ದದ್ದು ಬಂಡೆ ಮೇಲೆ. ಉಳಿದ ಶಿಶುಗಳು ಬಂಡೆಯ ಮೇಲೆ ಬಿದ್ದರೆ ಏನಾಗ್ತಿತ್ತು? ಶಿಶುವಿನ ಮಂಡೆ ಒಡೆದು ಹೋಳಾಗ್ತಿತ್ತು. ಆದ್ರೆ ಈ ಶಿಶು ಬಿದ್ದಾಗ ಬಂಡೆಯೇ 1000 ಹೋಳಾಗಿ ಹೋಯ್ತಂತೆ. ಎಂತಹ ಗಟ್ಟಿಗ! ಮತ್ತೆ ನಿಜವಾಗಿಯೂ ಅವನ ಬಗ್ಗೆ ನಮಗೆ ಹೆಮ್ಮೆ ಉಂಟು. ಶಿಶುತನದಲ್ಲಿ ಬಂಡೆಯ ಒಡೆದಿಹ ಬಲು ಗಟ್ಟಿಗನು ಇವನು. ಕಲ್ಲು ಒಡೆಯುವವರಿಗೆಲ್ಲ ಇವನೇ ಕುಲದೈವ. ನಾನಿದನ್ನ ವಿನೋದ ಕೇಳಿದ್ದು. ಈ ಕೆಲವು ಬಾರಿ ಪ್ರಚಾರ ಎನ್ನುವುದು ಒಳ್ಳೇದು ಬರ್ಲಿಕ್ಕೆ ಪ್ರಾರಂಭ ಆಯಿತು, ಅವ ತೆಗೆದಾಕಿದ್ದು ಏನ್ ಮಾಡಿದ್ರು ಅದು ಒಳ್ಳೇದೇ ಅಲ್ವಾ? ಅದಕ್ಕೆ ಸಾಕ್ಷಿ ಶಿಶು ಒಂದು ಬಂಡೆಯ ಮೇಲೆ ಬಿದ್ರೆ ಬಂಡೆ ಹೊಡಿತದೆ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯವ? ಆ ಕಾಲದಲ್ಲಿ ಯಾರು ಅದನ್ನು ವಿರೋಧಿಸ್ಲಿಲ್ಲ. ಈಗ ನಾವು ಹೇಳಲಿಕ್ಕೆ ಹೋದ್ರೆ ಈ ಹಾಳಾದವನಿಗೆ ಯಾವುದು ಸರಿ ಆಗುವುದಿಲ್ಲ, ನಮಗೆ ಬೈತಾ ಇದ್ದಾರೆ. ಅವ ಭೀಮ. ಇವರು ಶ್ರೀಯುತರು. ಇವರು ಅವನು ಸಾಧನೆಯ ಪ್ರತೀಕ ಎನ್ನುವ ಹಾಗೆ ಪ್ರಪಂಚದಲ್ಲಿ ಹೆಸರನ್ನ ಪಡೆದವ. ಪ್ರತಿ ಇಲ್ಲದ ಪ್ರತಾಪಿ. ನಮ್ಮಲ್ಲಿ ಇತ್ತೀಚೆಗೆ ಹುಟ್ಕೊಂಡವ್ರು ಪೂರ್ಣ ಅಂತವ್ರೆ. ಪ್ರತಿಯೇ ಇಲ್ಲ, ಕೆಲವರಿಗೆ ಪ್ರತಿ ಅವಶ್ಯವೂ ಇಲ್ಲ. ಅದಲ್ಲ, ಪ್ರತಿಯೇ ಇಲ್ಲದ ಪ್ರತಾಪ. 3 ಲೋಕದ ಗಂಡ ಪಾರ್ಥ. ಮಧ್ಯಮ ಪಾಂಡವಿ ಅಂದ್ರೆ ಅರ್ಜುನ. ಮಧ್ಯಮ ಪಾಂಡವ ಇವ ಭೀಮ, ಅವ ಪಾರ್ಥ. ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟ ಶ್ರೀಮಾನ್ ಶ್ರೀಯುತ. ಇದು ಸರ್ವಶ್ರೀಗಳಾದಂತ ನಮ್ಮ ಪರಿಚಯ ಇನ್ಮೇಲೆ. ಈಗ ಸರ್ವಶ್ರೀ ಈ ವರ್ಷದಿಂದಲೇ ಬಹಳ ವರ್ಷ ಆಯ್ತು. ಕೆಲವು ವರ್ಷ ಆಯ್ತು. ಕೆಲವು ವರ್ಷ ಆಯ್ತು. ಒಂದು ಸುಳ್ಳೆಲ್ಲ ಹೇಳ್ಬೇಡ. ನಿನ್ನೂರಿಗೆ ಸುದ್ದು ಬರ್ದೇ ಇದ್ದಿದ್ದಕ್ಕೆ ನಾವು ಹೊಣೆಗಾರರಲ್ಲ.
ಮತ್ತೆ ಎಲ್ಲೂ ಸುದ್ದಿಯಿಂದ ಇದ್ದದ್ದು ಎಂತ ಸುಡುಗಾಡ್ ನಿನ್ ಸರ್ವಶ್ರೀಯ. ಹೌದಪ್ಪ, ಸ್ವಲ್ಪ ಸುದ್ದಿ ಮಾಡ್ಬೇಕು. ಕಾರಣ ಏನು ಗೊತ್ತುಂಟ? ನನ್ನ ಪರಿಚಯವನ್ನ ಕೊನೆಯಲ್ಲಿ ಹೇಳ್ಕೊಳ್ಳುವುದಕ್ಕೆ ಇಟ್ಕೊಂಡದ್ದೇ ಅದಕ್ಕಾಗಿ. ಆದ್ರೆ ಒಂದು ಸಮಸ್ಯೆ ಉಂಟು. ಏನು? ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ಸರಿ, ನೀನು ಎಲ್ಲ ಸರಿ ನೆನ್ಪುಂಟು ಅದನ್ನ ಹೇಳಿ. ಹಾಗಲ್ಲ, ನಮ್ದು ಮೇಲ್ಗಡೆ ಎಷ್ಟು ಸಾಧನೆ ಉಂಟೋ ಕೆಳಗಡೆಯೂ ಅಷ್ಟೇ ಉಂಟು. ಓ, ಕೆಳ ಬುಡ ಎಲ್ಲ ನೀನು ಗಟ್ಟಿ. ಹೌದಪ್ಪ, ಇರ್ಲಿ, ಹೇಳು ನೆನಪಾದಷ್ಟೇ. ಹಾ, ಹೇಳ. ಪ್ರಪಂಚದಲ್ಲಿರುವ ಮನುಷ್ಯರೆಲ್ಲವರು ಮಳೆ ಬೆಳೆಗಾಗಿ ದೇವತೆಗಳನ್ನು ಪೂಜಿಸ್ತಾರೆ. ಅಂತಹ ದೇವತೆಗಳಿಂದಲೇ ಪೂಜೆಯನ್ನ ಪಡೆಯುವ ನನಗೆ ದಿವಿಜ ವಂದಿತ ದೇವ ಅಂತ ಕರೀತಾರೆ. ದೇವತೆಗಳಿಂದ ನೀನು ಪೂಜೆಯನ್ನು ಪಡೆದವ. ಹೌದು. ಅಷ್ಟು ಬಿಟ್ಟರೆ ನಿನ್ನ ಹೆಸರೇನು ಅಂತ ಗೊತ್ತಾಗ್ತದ? ಅದಾಗುದಿ. ಪರಿಚಯ ಕದಬೇಕು. ಪ್ರಪಂಚದಲ್ಲಿರುವಂತಹ ದುಷ್ಟ ರಕ್ಕಸರನ್ನ ಕೊಂದ ಕಾರಣಕ್ಕಾಗಿ ಅಸುರಹರ ಅಂತ ಕರೀತಾರೆ. ಗೊತ್ತಾಗುವುದಿಲ್ಲ. ಆಗುದಿಲ್ಲ. ಒಂದೇ ಮಾತಿನಲ್ಲಿ ಹೇಳ, ಹಸಿ ಓಟೆಗೆ ಹರಳಿಟ್ಟ ಹಾಗೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡುವ ಕಾರಣಕ್ಕಾಗಿ ಅಚ್ಯುತ ಅಂತ ಕರೀತಾರೆ. ಕೇಳುತ್ತ ಜನಪ ಬೆರಗಾಯಿತೋ, ಕೇಳುತ್ತ ಜನಪ ಬೆರಗಾಯಿತೋ. ಹೌದಾ? ಏನು? ನನಗೆ ಗೊತ್ತುಂಟು. ನಾನು ಅದಕ್ಕಾಗಿ ಇತ್ತೀಚೆಗೆ ಒಂದು ಅಭ್ಯಾಸ ಮಾಡಿದ್ದೇನೆ. ಏನು? ಯಾರಾದ್ರೂ ಪರಿಚಯ ಕೇಳಿದ್ರೆ ಪಕ್ಕನೆ ಪರಿಚಯ ಹೇಳುವುದಿಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ತದೆ ಅಂತ ಗೊತ್ತಾಯ್ತು ಈಗ ನನಗೆ. ಅಂದ್ರೆ ನಿನ್ನ ಕಾರ್ಯವ್ಯಾಪ್ತಿ ನಿನ್ನ ಹೆಸರು ಹೇಳಿದಾಗಲೇ ಭಯ ಹುಟ್ಟಿಸ್ತದೆ ಅಂತ ಆದ್ರೆ ಎಂತ ಕ್ರಾಂತಿ ಮಾಡಿ ಪೂರೈಸಿದ್ದಿ ಪುಣ್ಯಾತ್ಮ. ಇರ್ಲಿ, ನಾನೀಗ ಆ ಕಾರಣಕ್ಕಾಗಿ ನಗೆಯಾಡಿದ್ದಲ್ಲ. ಮತ್ತೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದ ಹಾಗೆ ಮಾಡಿ ಪೂರೈಸುವವನಾದ್ರಿಂದ ಅಚ್ಯುತ ನಿನ್ನ ಬಗ್ಗೆ ನಾವು ಕೇಳಿದ್ದೇವೆ. ಹೌದಾ? ಈ ಕೆಲವರ ಬಗ್ಗೆ ಕೇಳಿರ್ತೇವೆ, ಮುಖ ಪರಿಚಯ ಇರುವುದಿಲ್ಲ. ಆಕಸ್ಮಿಕವಾಗಿ ಅವರು ನಮ್ಮ ಎದುರುಗಡೆ ಬಂದಾಗ ಧನ ನಗೆಯ ಕಡಲು. ಅಂದ್ರೆ ನೀನ್ ನಮಗ್ ಗೊತ್ತು, ನಾನ್ ನಿಮಗ್ ಗೊತ್ತು. ನನಗೆ ಮಾತ್ರ ಆಶ್ಚರ್ಯ ಆದದ್ದಲ್ಲ, ನಮ್ಮವರೆಲ್ಲರೂ ಆಶ್ಚರ್ಯ ತುಂಬಿದರಾಗಿದ್ದಾರೆ. ಅವ್ರಿಗೆ ಸ್ವಲ್ಪ ನಿನ್ನ ಪರಿಚಯ ಆಗಬೇಕು. ಇವ ಬೇರೆ ಯಾರೋ ಎನ್ನುವುದಾಗಿ ತಿಳಿಬೇಡಿ, ಬಹಳ ಹತ್ತಿರದವ ನಮಗೆ, ನಿಂತ ಲೆಕ್ಕದಲ್ಲಿ ಅಲ್ಲ. ಇವ ನಮಗಾಗಬೇಕಾದದ್ದು ರಕ್ತ ಸಂಬಂಧದಲ್ಲಿ. ನನ್ನ ಹೆಮ್ಮಕ್ಕಳಾದಂಥ ಅಸ್ಥಿಪ್ರಾಸ್ತಿಯರನ್ನ ಮಧುರಾವಲ್ಲವನಾದಂಥ ಕಂಸನಿಗೆ ಮದುವೆ ಮಾಡಿಸಿಕೊಟ್ಟಿದ್ದೆ. ಆಮೇಲೆ ಆ ಕಂಸ ತನ್ನ ವಾವೆಯ ಸಹೋದರಿಯಾದಂಥ ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಸಿಕೊಟ್ಟ. ವಸುದೇವ ದೇವಕರಿಯಿಂದ ಪ್ರಪಂಚದ ಬೆಳಕನ್ನು ಕಂಡವ ಇವ. ನಮಗಳಿಯ ಕಂಸ, ಕಂಸನಿಗೆ ಅಳಿಯ ಇವ. ನಮ್ಮ ಅಳಿಯನ ಅಳಿಯ ಇವ ನಮಗೆ ಮೊಮ್ಮಗ. ನಾವು ಇವನಿಗೆ ಅಜ್ಜ ಮೊಮ್ಮಗ. ಸೀರೆ ಕದ್ದ, ಹಾಲು ಮೊಸರು ಕದ್ದ, ಈಗ ಇಲ್ಲಿ ಬಂದು ನಿಂತ. ನೀವ್ಯಾರು ಎಂಬುದನ್ನು ತಿಳಿಯದೇ ಇದ್ದವ್ರು ನಾವೇನಲ್ಲ. ಮರ್ಯಾದೆಯಿಂದ ಜೀವದ ಆಸೆ ಇದ್ರೆ ಬಂದಿರುವಂತಹ ಈ ಸಂದರ್ಭದಲ್ಲಿ ಹೋರಾಟ ಮಾಡುವುದೇ ನಿಜವಾದ ವೀರನಿಗೆ ಆಭರಣ ಅಂತ ಅನ್ನಿಸಿಕೊಳ್ಳುತ್ತದೆ. ಹೋರಾಟಕ್ಕೆ ಬಂದಿದ್ದೇವೆ ಬಾರ. ನಿನ್ನ ಕಥೆ ಬಿಡ. ನಿನ್ನ ಅಣ್ಣ ಬಲರಾಮನನ್ನ ಗೆಲ್ಲಿದ ನನಗೆ ನೀನೊಂದು ಲೆಕ್ಕವ ಅಂತ ಕೇಳ್ತೇನೆ ಅಲ್ವಾ? ಇದ್ದವರು ಮೂರಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು.
ಮಾತನ್ನು ಹೇಳ್ತೇನೆ. ಇಲ್ಲಿಯವರೆಗೆ ಇವನ ಜೊತೆಯಾಗಿ ಬಂದವರು ನೀವು, ಆದ್ರೆ ಅವನ ಬಗ್ಗೆ ನೀವು ತಿಳಿದದ್ದು ಸಾಕಾಗುವುದಿಲ್ಲ. ಗೋವಳರು ಮಾನಯುತರಲ್ಲ, ಅವರ ಮಾತು ಅಂತಿರಲಿ. ಒಂದು ಮಾತು ಕೇಳಿದ್ದೀರಾ? ಆಯುಷ್ಯ ತೀರಿದವನ ಜೊತೆಯಲ್ಲಿ ನದಿ ದಾಟುವುದಕ್ಕೆ ಮುಂದಾದ್ರೆ ಆಯುಷ್ಯ ಗಟ್ಟಿ ಇದ್ದವನಿಗೂ ಗುಟುಕು ನೀರಂತೆ. ಇವರು ಮೊದಲೇ ಆಯುಷ್ಯ ತೀರಿದವರು, ಅವನ ಜೊತೆ ನೀವು ಬಂದ್ರೆ ನಿಮ್ಮ ಆಯುಷ್ಯವು ಮುಗಿದ ಹಾಗೆ. ಏನು ಭಯ ಪಡಬೇಡಿ. ಜಗಜ್ಜಟ್ಟಿ ಜರಾಸಂಧ ಬನ್ನಿ ನನ್ನ ಜೊತೆ. ನಮಗೆ ಚೆನ್ನಾಗಿ ಗೊತ್ತುಂಟು. ನಿನ್ನ ಮಾತಿನ ಬಲ ಸಾಕು ಮಾಡು, ನಿನ್ನ ಭುಜದಲ್ಲಿ ಬಲ ಇದ್ರೆ ಯುದ್ಧ ಮಾಡ. ಯುದ್ಧವೇ ಈಗ ಯಾರನ್ನ ಆಯ್ಕೆ ಮಾಡುವುದು? ಯಾರೆಲ್ಲ ಆಯ್ಕೆ ಮಾಡುವುದು ಅಂತ ನಿನಗೆ ಬಿಟ್ಟಿದ್ದು. ಯುದ್ಧಕ್ಕೆ ನಾವು ಸಿದ್ಧ. ಯಾರು ನಾವು ಅಂದ್ರೆ ನೀನು? ಯಾರು ನೀನು? ಬಾಲ ಬಾಲ ಅಲ್ಲ, ಬಾಬಾ ಅಂತ ಓಡುವುದೆಲ್ಲಿಗೆ? ನೀನು ಯುದ್ಧವ ಹೋರಾಟಕ್ಕಲ್ಲ, ನೀನು ಓಟಕ್ಕೆ ವೀರ. ಓಡುವುದಕ್ಕೆ ನೀನು ಎತ್ತಿದ ಕೈ, ಆದ್ರಿಂದ ನೀನು ಬೇಡ. ಆಮೇಲೆ ಅರ್ಜುನ ಅವ ಇಷ್ಟು ಬೇಗ ಬೇಡ, 4 ವರ್ಷ ಹೋಗ್ಲಿ. ಏನಾದ್ರೂ ನಮಗೆ ಸ್ವಲ್ಪ ಹೊತ್ತು ಸಮಥಂಡಿಯಾಗಿ ನಿಲ್ಲುವವ ಇದ್ರೆ, ಮುಂಜಾತಿ ನಾನು ಅವ ಅಂದ್ರೆ ಒಂದು ನದಿಯ 2 ದಡ ಇದ್ದ ಹಾಗೆ ಅವನನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಬೇಕಾದಂತಹ ರಾಜ ಪೋಷಾಕುಗಳು, ಆಮೇಲೆ ಆಯುಧ ಧರಿಸಿದ್ದೇನೆ. ಬರ್ಲಿ ಏನು ನಿನ್ನ ಹಾರಾಟ, ಏನು ನಿನ್ನ ಅಟ್ಟಹಾಸ, ಏನು ನಿನ್ನ ಬಪ್ಪೋಟ. ಇವತ್ತು ಅಟ್ಟಹಾಸ ಮಾಡದೆ ಮತ್ತೆ ಯಾವಾಗ ಮಾಡುವ? ಇಷ್ಟು ಬೆಳೆಯುವುದಕ್ಕೆ ಕಾರಣ, ಬೆಳೆಯುವುದಕ್ಕೆ ಕಾರಣ ಇವರೇ. ನಾವು ಕೊಟ್ಟಂತಹ ಔದಾರ್ಯ,
ಹಾಗಾಗಿ ಇಷ್ಟು ಬೆಳೆದೆ ನೀನು. ಇಲ್ಲೂ ನಿಮ್ಮದೇ, ನಮ್ದೇನಿಲ್ಲ. ಈ ಪುರದಲ್ಲಿಯೇ ನಾವು ಬಂದದ್ದು ಹೌದು ಅಂತ ಆದ್ರೆ ಇಷ್ಟು ಹೊತ್ತಿಗೆ ನಿನ್ನ ಅಂತ್ಯವನ್ನೇ ನಾವು ಕಾಣುತ್ತಾ ಇದ್ದವರು. ಸರಿ, ಸ್ವಲ್ಪ ಕಾಲ ಬೆಳೆಯಲಿ ಎಂದಾಗ ನಾವು ಬಿಟ್ಟವರಿದ್ದೇವೆ. ಬಹಳ ದೊಡ್ಡ ಉದಾಹರಣೆ. ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚಂತೆ ಮಾಡಿದಂತಹ ಪಾಪದ ಕೊಡ ಇಂದು ತುಂಬಿ ತುಳುಕಾಡುತ್ತಾ ಇದೆ. ಏಮಾಗದ ನಿನ್ನಲ್ಲಿರುವಂತಹ ಚಾಪ ಬಾಣ ಖಡ್ಗ ನನಗೆ ಹಾಕೋ, ಅದರ ಅನಿವಾರ್ಯತೆ ಇಲ್ಲವೇ ಇಲ್ಲ. ಮಲ್ಲ ಯುದ್ಧದಲ್ಲಿ ನಿಪುಣ ಶತಗಜತ್ರಾಣಿ ಭೀಮ ಒಂದೇ ಒಂದು ಮುಷ್ಟಿಯಿಂದ ಕೊಂದು ಮುಗಿಸ್ತೇನೆ ಬಾ. ಜಗದಿಂದ ಸಂಧಿಸಲ್ಪಟ್ಟ ದೇಹದ ಕಾರಣಕ್ಕಾಗಿ ನೀನು ಹೋರಾಟ ಮಾಡಿದ ಹಾಗೆ ಕೊಂದ ಹಾಗೂ ಮತ್ತೆ ಎದ್ದು ಬರ್ತಿದ್ದ. ಅದು ಯಾಕೆ ಹಾಗಾಯ್ತು? ಸಂಜ್ಞೆಯನ್ನ ಅರ್ಥ ಮಾಡಿಕೊಂಡೆ. ಅವನ ದೇಹವನ್ನ ಸೇರಿ ವಿರುದ್ಧ ದಿಕ್ಕಿಗೆ ಬೀಸಾಡು ಎನ್ನುವ ಹಾಗೆ ಸಂಜ್ಞೆಯನ್ನ ಮಾಡಿ ಕೊಟ್ಟಿದ್ದೀಯ. ಅಂತೂ ಮಾಗದ ವಧೆ ಎನ್ನುವುದಾಯ್ತು. ಶುಭ ಸಮಾಚಾರವನ್ನ ನಿನ್ನ ಅಣ್ಣನಿಗೆ ಹೇಳಿದೆ. ತಿಳಿಸಲಾಗಬೇಕು.